ವಿಟ್ಲದ ಕಾಶಿ ಮಠ ಶ್ರೀ ಕಾಶಿ ಯುವಕ ಮಂಡಲ, ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ವಿಟ್ಲ ವಲಯ ಮತ್ತು ಶ್ರೀ ಕಾಶಿ ಮಹಿಳಾ ಮಂಡಲ ವಿಟ್ಲ ಇದರ ಆಶ್ರಯದಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮ ವಿಟ್ಲದ ಕಾಶಿ ಮಠ ಶ್ರೀ ಕಾಶಿ ಯುವಕ ಮಂಡಲದ ಕಟ್ಟಡದಲ್ಲಿ ನಡೆಯಿತು. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಗೊಂಡ ಶಿಬಿರದಲ್ಲಿ ಯುವಕರು, ಮಹಿಳೆಯರು, ವಯಸ್ಕರು ಸೇರಿದಂತೆ 100ಕ್ಕಿಂತಲೂ ಅಧಿಕ ಮಂದಿ ಇದರ ಪ್ರಯೋಜನವನ್ನ ಪಡೆದುಕೊಂಡರು. ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ 10% ರಿಯಾಯಿತಿ ಸಿಗುವ ಆರೋಗ್ಯ ಕಾರ್ಡುಗಳನ್ನು ವಿತರಿಸಲಾಯಿತು. ಯುವಕ ಮಂಡಲದ ಗೌರವಾಧ್ಯಕ್ಷ ಬಾಬು ಕೆವಿ ಅವರು ಮಾತನಾಡಿ, ಜನರಲ್ಲಿ ಆರೋಗ್ಯ ಸಂರಕ್ಷಣೆಯ ಬಗ್ಗೆ ಉದಾಸೀನತೆಯಿಂದ ಇಂದು ಹಲವು ಮಂದಿ ರೋಗಗಳಿಂದ ದಿನದೂಡುತ್ತಿದ್ದಾರೆ. ಪ್ರತಿಯೊಂದು ಶಿಬಿರಗಳ ಮೂಲಕ ತಮ್ಮ ಆರೋಗ್ಯವನ್ನ ರಕ್ಷಿಸಬಹುದು ಎಂದು ಹೇಳಿದ್ರು. ಆದರೆ ನಮ್ಮಲ್ಲಿ ಕೂಡ ಅಂತ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನೀವು ಅದನ್ನು ಕೂಲಂಕಷವಾಗಿ ತಿಳಿಸಿ ನಮಗೆ ಆ ಜನರು ಮುಂದೆ ಹೇಗೆ ಮುಂದುವರಿಸಬಹುದು, ಯಾವ ರೀತಿ ಕಾಯಿಲೆಗಳಿಗೆ ನಾವು ಔಷಧಿಯನ್ನು ಮಾಡಬಹುದು ಎನ್ನುವ ವಿಷಯವನ್ನು ನೀವು ತಿಳಿಸ್ತಿರುವಂತ ನಂಬಿಕೆ ಇದೆ. ಅದೇ ರೀತಿ ನೀವು ಈಗ ಪ್ರಾಸ್ತಾವಿಕ ಕೂಡ ಮಾತನ್ನು ಹೇಳಿದ್ದೀರಿ. ನಾವು ನಮ್ಮ ಆರೋಗ್ಯವನ್ನು ಮನೆಯಲ್ಲಿ ಅಥವಾ ನಮ್ಮ ವ್ಯಾಯಾಮದಲ್ಲಿ ಖಂಡಿತವಾಗಿ ಎಲ್ಲರಿಗೂ ಗೊತ್ತಿರುವ ಸತ್ಯ. ಆದರೆ ಅವರು ಕೇಳುವಾಗ ಮಾತ್ರ ಸತ್ಯ ಆಗಿರ್ತದೆ. ಎಲ್ಲಿಂದ ಹೊರಗೆ ಹೋಗಿದ್ರು ಅದನ್ನು ಮರ್ತು ಹೋಗ್ತಾರೆ. ಎಲ್ಲರೂ ಮಾಡೋದಷ್ಟೇ, ಮೊಬೈಲ್ ಅಥವಾ ಕಂಪ್ಯೂಟರ್ ಇರ್ಬೋದು, ಟಿವಿ ಇರ್ಬೋದು ಅಥವಾ ಗುಡ್ಕ ಇರ್ಬೋದು, ಯಾವುದಿನ ಅವ್ರಿಗೆ ಗೊತ್ತಿರ್ತದೆ ತಿನ್ನಬಾರ್ದಂತೇಳಿ. ಅದನ್ನು ನೀವು ಕೇಳುವಾಗ ಅಥವಾ ನಾವು ಕೇಳುವಾಗ 4 ಜನರು ಎದುರು ಮಾತ್ರ, ಮತ್ತೆ ಅವರು ಹೋಗುವಾಗ ಅವರವರ ಪಾಡಿಗೆ ಬಿಟ್ಬಿಡ್ತಾರೆ. ಆದರೆ ಖಂಡಿತವಾಗಿ ಆಗ ಬಿಟ್ಬಿಟ್ಟು ಅವರು ಅದನ್ನು ಆಲಸ್ಯ ಮಾಡಿದವರು ಮುಂದೊಂದು ದಿನ ದೊಡ್ಡ ದುರಂತದಲ್ಲಿ ಭಾಗಿಯಾಗ್ತಾರೆ. ಅನುಭವಿಸಲೇಬೇಕಾಗ್ತದೆ. ಆ ದುರಂತದಲ್ಲಿ ಕಷ್ಟ ಅನುಭವಿಸಲೇಬೇಕಾಗ್ತದೆ. ಈ ಕಾರ್ಯಕ್ರಮವನ್ನು ಮಂಗಳೂರು ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಮುದಾಯ ವಿಭಾಗದ ಮುಖ್ಯಸ್ಥ ಸಾಚನ್ ಕೆಆರ್ ಉದ್ಘಾಟಿಸಿದ್ರು. ಯುವಕ ಮಂಡಲದ ಅಧ್ಯಕ್ಷ ಕೇಶವ್ ವಿಕೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಆರ್ಎಸ್, ಮಹಿಳಾ ಮಂಡಲದ ಅಧ್ಯಕ್ಷೆ ಮೀರಾ ಕೆ ಮತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಮಾಜ ಕಾರ್ಯಕರ್ತ ವಿವೇಕ್ ಫರ್ನಾಂಡಿಸ್, ಜೈ ಕಿಶನ್, ಪ್ರಕಾಶ್ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.